ಕಳೆದ ಸೋಮವಾರದಿಂದ ನಾಪತ್ತೆಯಾಗಿದ್ದ ಕೊಣಾಜೆ ಮುಚ್ಚಿಲಕೋಡಿಯ ಯುವಕನ ಕಥೆ ಈಗ ಕರುಣಾಜನಕ ಅಂತ್ಯ ಕಂಡಿದೆ. ಕೆಲಸಕ್ಕೆ ಹೋದ ಮಗ ಮನೆಗೆ ಬರ್ತಾನೆ ಅಂತ ಕಾಯುತ್ತಿದ್ದ ತಾಳಿಗೆ ಸಿಕ್ಕಿದ್ದು ಮಗನ ಸಾವಿನ ಸುದ್ದಿ. ಸೋಮೇಶ್ವರದ ಸೋಮನಾಥ ಕ್ಷೇತ್ರದ ಗದಾತೀರ್ಥ ಕೆರೆಯಲ್ಲಿ ವಿವೇಕ್ ಶೆಟ್ಟಿಗಾರ್ ಶವ ಪತ್ತೆಯಾಗಿದೆ. ಏನಿದು ಘಟನೆ, ಇಲ್ಲಿದಿನ ವಿವರ. ಕೊಣಾಜೆಯ ದಿನೇಶ್ ಶೆಟ್ಟಿಗಾರ್ ಎಂಬವರ ಪುತ್ರ ವಿವೇಕ್ ಶೆಟ್ಟಿಗಾರ್ ಮಂಗಳೂರಿನ ಖಾಸಗಿ ಸಂಸ್ಥೆಯೊಂದರಲ್ಲಿ ಉದ್ಯೋಗಿಯಾಗಿದ್ರು. ವಿವೇಕ್ ಸೋಮವಾರ ಕೆಲಸಕ್ಕೆ ಹೋಗಿದ್ರು. ರಾತ್ರಿ ತಾಯಿಗೆ ಫೋನ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ದ ವಿವೇಕ್ ಆಮೇಲೆ ಪತ್ತೆಯೇ ಇರಲಿಲ್ಲ. ಮನೆಯವರು ಗಾಬರಿಯಾಗಿ ಹುಡುಕಾಡಿದಾಗ ಮಂಗಳವಾರ ಬೆಳಿಗ್ಗೆ ಸೋಮೇಶ್ವರ ಬೀಚ್ ಬಳಿ ಇವರ ಸ್ಕೂಟರ್ ಮತ್ತು ಚಪ್ಪಲಿ ಪತ್ತೆಯಾಗಿತ್ತು. ಕೊನೆಗೆ ಇಂದು ಬೆಳಿಗ್ಗೆ ಸೋಮನಾಥ ದೇವಸ್ಥಾನದ ಗದಾತೀರ್ಥ ಕೆರೆಯಲ್ಲಿ ವಿವೇಕ್ ಮೃತದೇಹ ತೇಲುತ್ತಿರೋದು ಪತ್ತೆಯಾಗಿದೆ. ತಂದೆ ತಾಯಿಗೆ ಆಧಾರವಾಗಿದ್ದ ಮಗ ಈಗ ನೆನಪು ಮಾತ್ರ. ಒಬ್ಬನೇ ಮಗನನ್ನು ಕಳೆದುಕೊಂಡ ಆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ವಿವೇಕ್ ಆತ್ಮಹತ್ಯೆಗೆ ಕಾರಣ ತಿಳಿದುಬಂದಿಲ್ಲ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.